ಹಾಯ್ ಎಲ್ರಿಗೂ. ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆ ಕೆಮ್ಮಣ್ಣು ದೇವಸ್ಥಾನಕ್ಕೆ ಬಂದಿದ್ದೇನೆ. ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಾವು ಮೆಟ್ಲೆ ಇಳ್ಕೊಂಡು ದೇವಸ್ಥಾನದ ಹತ್ರ ಹೊರಟೆವು. ಅಲ್ಲೇ ಪಕ್ಕದಲ್ಲಿ ಒಂದು ಕೆರೆ ಕಾಣಿಸ್ತಾ ಇದೆ. ಇದೇ ನೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೆಮ್ಮಣ್ಣು ನಿಟ್ಟೆ. ನಾವೀಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೇವೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಬಹುದು. ತುಂಬ ಚೆನ್ನಾಗಿರುವ ದೇವಸ್ಥಾನ. ನಾವು ಹೋಗುವಾಗ ಅಲ್ಲಿ ಪೂಜೆಗೆ ತಯಾರಾಗಿತ್ತು. ಹಾಗಾಗಿ ನಾವು ಪೂಜೆಗೆ ಹೋಗಿ ದೇವರ ಪ್ರಸಾದವನ್ನು ತಗೊಂಡು ಅಲ್ಲಿಂದ ನಾವು ಹೊರಗೆ ಬಂದು ಅಲ್ಲೇ ಜಗಲಿಯಲ್ಲಿ ಸ್ವಲ್ಪ ಹೊತ್ತು ಕೂತೆವು. ದೇವರ ಹತ್ತಿರ ವಿಡಿಯೋ ಮಾಡುವ ಹಾಗಿಲ್ಲ, ಹಾಗಾಗಿ ದೇವಸ್ಥಾನದ ಹೊರಗಿನ ಭಾಗದಲ್ಲಿ ಒಂದು ರೌಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಅಲ್ಲಿಂದ ನಾವು ಹೊರಗೆ ಬರ್ತಾ ಇದ್ದೇವೆ. ಇದು ನೋಡಿ ಗಾರ್ಡನ್ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.